ಗಾಂಧಿ ಪಾರ್ಕ್ ಸಮೀಪದಲ್ಲಿ ನೀವು ಗೂಡಂಗಡಿಗಳನ್ನು ತೆರವು ಮಾಡಿದ್ರಿ. ನಾರಾಯಣಗುರು ಸರ್ಕಲ್ನಿಂದ ಲೇಡಿಲ್ ಶಾಲೆಯ ಹೊರಭಾಗದಲ್ಲಿದ್ದಂಥ ಉರ್ವ ಸ್ಟೋರ್ ಭಾಗದಲ್ಲಿರುವಂಥ ಎಡಬದಿಯಲ್ಲಿರುವಂಥ ಎಲ್ಲ ಗೂಡಂಗಡಿಗಳನ್ನು ನಿನ್ನೆ ಮೊನ್ನೆ ತೆಗೆದ್ರಿ. ಆ ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಪುನರಪಿ ಅದನ್ನು ಉಪಯೋಗ ಮಾಡಲಿಕ್ಕಾಗದಷ್ಟು ರೀತಿಯಲ್ಲಿ ಅದನ್ನು ಹುಡಿ ಮಾಡಿ ತಾವು ಕೊಂಡೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀರಿ. ಇವತ್ತು ಕಾಂಗ್ರೆಸ್ ನಾಯಕರು ಸೂಚಿಸಿದಂಥ ಕಡೆಗಳಲ್ಲಿ ಮಾತ್ರ ನೀವು ಈ ರೀತಿಯ ತಾರತಮ್ಯಗಳನ್ನು ಮಾಡ್ತಾ ಇದ್ದೀರಿ. ಅವರು ಸೂಚಿಸುವಂಥ ಜಾಗವನ್ನು ನೀವು ಇವತ್ತು ಗೂಡಂಗಡಿಗಳನ್ನು ತೆರೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀರಿ. ಒಂದು ಕಡೆಯಿಂದ ಕಮ್ಯುನಿಸ್ಟ್ನವರು ಹೇಳ್ತಾರೆ, ಕಮ್ಯುನಿಸ್ಟ್ ಪಕ್ಷದವರು ಅವರ ಪಕ್ಷದ ಮೆಂಬರ್ಗಳಿರುವಂಥ ಗೂಡಂಗಡಿಗಳನ್ನು ತೆಗಿಲಿಕ್ಕೆ ಅವರು ಬಿಡಲ್ಲ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿದ್ದಂಥವರ ಗೂಡಂಗಡಿ ತೆಗಿಲಿಕ್ಕೆ ಬಿಡಲ್ಲ. ಯಾರೋ ಬಡವರು ಎಲ್ಲೋ ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ಆದರೆ ನೀವು ಅದನ್ನು ತೆಗಿತೀರಿ. ನಾನು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲ, ಇಡೀ ಮಂಗಳೂರಿನಲ್ಲಿರೋ ಎಲ್ಲ ಗೂಡಂಗಡಿಗಳು ತೆಗಿಬೇಕು, ನ್ಯಾಯ ಎಲ್ರಿಗೂ ಒಂದೇ. ಇಲ್ಲ, ಎಲ್ರಿಗೂ ವ್ಯಾಪಾರ ಮಾಡಲಿಕ್ಕೆ ಬಿಡಬೇಕು. ಬೇಕಾಬೆಟ್ಟಿಯಾಗಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಗೂಡಂಗಡಿ ತೆಗೆಯುವಂಥದ್ದು. ಅಬ್ಬಬ್ಬ, ಗೂಡಂಗಡಿ ಇರುವಂಥ ಬಡವರಿಗೆ ಬೀದಿ ಬದಿಯಲ್ಲಿರುವಂಥವ್ರು ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಣಿಸ್ಕೊಳ್ತಾರೆ ಸ್ಥಳೀಯ ಶಾಸಕರುಗಳ ಪಾತ್ರ ಇದೆ ಅಂತೇಳಿ ಎಣಿಸ್ಕೊಳ್ತಾರೆ. ನಾನು ಕೂಡ ಹೇಳುವಂಥದ್ದು ಇಷ್ಟೇ ಏನು ಅಂತ ಕೇಳಿದ್ರೆ, ಈಗ ಮಾರ್ಕೆಟ್ ರೋಡ್ನಲ್ಲಿ ಇಷ್ಟೆಲ್ಲ ಅಂಗಡಿಗಳಿದೆ, ಲಕ್ಷಗಟ್ಟಲೆ ರೂಪಾಯಿ ಬಾಡಿಗೆ ಕೊಟ್ಟು ತೆಗೆದುಕೊಳ್ಳುವಂಥ ಅಂಗಡಿಗಳು ಲೇಡಿ ಗೋಚನ ಆಸ್ಪತ್ರೆಯ ಹೊರಗಡೆ ಮಾರ್ಕೆಟ್ ರೋಡಲ್ಲಿ, ಅಲ್ಲಿ ಅಷ್ಟೊಂದು ದೊಡ್ಡ PPP ಮಾಡೆಲ್ ಬಿಲ್ಡಿಂಗ್ ಆಗಿದೆ. ಆ ಲಕ್ಷಗಟ್ಟಲೆ ಪಾರ್ಕಿಂಗ್ ಕೊಟ್ಟು ಲಕ್ಷಗಟ್ಟಲೆ ಕಾರ್ಪೊರೇಷನ್ಗೆ ಆದಾಯ ಕೊಡುವಂಥ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಮತ್ತು ಟ್ರೇಡ್ ಲೈಸೆನ್ಸಲ್ಲಿ ಆದಾಯ ಕೊಡುವಂಥ ಅಂಗಡಿ ಮುಗ್ಗಟ್ಟಿನ ಒಳಗಡೆ ಅಂಗಡಿ ಇದೆ ಮಾರ್ಕೆಟ್ ರೋಡಲ್ಲಿ. ಅದನ್ನು ಮುಟ್ಟು ಸಾಹಸ ಮಾಡಲ್ಲ. ನಮಗೆ ಬೇಕಾದ ಕಡೆಗಳಲ್ಲಿ ಕಾಂಗ್ರೆಸ್ನ ನಾಯಕರು ಹೇಳಿದ ಕಡೆಯಲ್ಲಿ ಈ ತಾರತಮ್ಯವನ್ನು ಮಾಡುವ ಅನ್ನೋದನ್ನು ನಾನು ವಿರೋಧ ಮಾಡ್ತೇನೆ. ಮಾಡುವುದಾದರೆ ಕಾನೂನನ್ನು ಎಲ್ಲರಿಗೂ ಅಪ್ಲೈ ಮಾಡಿ. ಈ ಭಾರತದಲ್ಲಿ ಹುಟ್ಟಿದಂಥ, ಈ ಮಂಗಳೂರಿನಲ್ಲಿ ಹುಟ್ಟಿದಂಥ, ಈ ಕರಾವಳಿಯಲ್ಲಿ ಹುಟ್ಟಿದಂಥ, ಈ ತುಳುನಾಡಿನಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗೆ ಕಾನೂನು ಒಂದೇ. ಆಡಳಿತ ಪಾರ್ಟಿಯ ವ್ಯಕ್ತಿಗಳು ಹೇಳಿದಾಗ ಕಾನೂನು ಬದಲು, ನಮ್ಮ ಕಾನೂನು ಬದಲು, ನಮಗೆ ಬೇಕಾದವರಿಗೆ ಕಾನೂನು ಬದಲು, ಈ ರೀತಿ ಮಾಡುವುದ ತಾರತಮ್ಯದನ್ನೇ ನಾನು ಇದನ್ನು ಒಪ್ಪಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಕಾನೂನು ನಿಯಮಗಳು ಎಲ್ರಿಗೂ ಒಂದಾಗಿರಬೇಕು ಅಂತೇಳಿ. ಇನ್ನೊಂದು ನೋಡಿ, ಪಾಲಿಕೆಯ ಫ್ಲೆಕ್ಸ್ಗಳು, ಬೇರೆ ಬೇರೆ ಪತ್ರಿಕೆ ಫ್ಲೆಕ್ಸ್ನ ಬಗ್ಗೆ ಭಾಳ ದೊಡ್ಡ ರೀತಿಯಲ್ಲಿ ಇದನ್ನು ಹಾಕಬಾರ್ದು, ಕಾನೂನು ಬಾಹಿರವಾಗಿ ಅಲ್ಲಲ್ಲಿ ಹಾಕಬಾರ್ದು, ಇದಕ್ಕೊಂದು ಝೋನ್ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಝೋನಲ್ಲಿ ಮಾತ್ರ ಫ್ಲೆಕ್ಸ್ ಹಾಕಬೇಕು ಅಂತ ಹೇಳಿದ್ರೆ ಅವರ ಬೇಡಿಕೆ ಸರಿ ಇದೆ. ನಾವು ಕೂಡ ಅದಕ್ಕೆ ಸಹಮತ ವ್ಯಕ್ತ ಮಾಡಿದ್ದೇವೆ. ದಾರಿ ಉದ್ದಕ್ಕೂ ಫ್ಲೆಕ್ಸ್ ಹಾಕಿ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಫ್ಲೆಕ್ಸ್ ಹಾಕ್ತಾರೆ, ಅದನ್ನು ಅಧಿಕಾರಿಗಳು ತೆಗೆಯುವಂಥ ತಾಕತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದಾಗ ಹಾಕ್ತಾರೆ. UT ಖಾದರ್ ಅವರು ಸ್ಪೀಕರ್ ಆದಂಥ ಬೇರೆ ಬೇರೆ ಕಾರ್ಯಕ್ರಮದ ಫ್ಲೆಕ್ಸ್ ಹಾಕ್ತಾರೆ. ನಿನ್ನೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ಮಾಡಿದಂಥ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಇತ್ತು, ಸುರತ್ಕಲ್ ಭಾಗದಿಂದ ಮಂಗಳೂರು ತನಕ. ನಿನ್ನೆ ಮೊನ್ನೆ ಐವಾನ್ ಡಿಸೋಜ್ ಅವರು ಹಾಕಿದ ಫ್ಲೆಕ್ಸ್ ಇತ್ತು. ಅವರ ಫ್ಲೆಕ್ಸನ್ನು ಕಾರ್ಯಕ್ರಮ ಆದ ನಂತರ ತೆಗೆದು ನಾವು ತೆಗೆದಿದ್ದೇವೆ ಅಂತ ತೋರಿಸ್ಕೊಡ್ತಾರೆ. ನಾಳೆ 25 ತಾರೀಕಿಗೆ ಮಾರಿಗುಡಿ ದೇವಸ್ಥಾನದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಉರುವದಲ್ಲಿ ಕಾರ್ಯಕ್ರಮ ಇದೆ. ಅವರು ದೇವಸ್ಥಾನದ ಹೊರಗಡೆ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ, ಅದನ್ನು ಹರಿದುಕೊಂಡೋಗಿದ್ದಾರೆ. ನಾನು ಕೇಳುವಂಥದ್ದು, ದೈವಸ್ಥಾನದ ಫ್ಲೆಕ್ಸ್ಗಳು ಹಾಕಲಿಕ್ಕೆ ಬಿಡದಿದ್ದವರು ಕಾಂಗ್ರೆಸ್ ನಾಯಕರುಗಳ ಫ್ಲೆಕ್ಸ್. ಮೊನ್ನೆ ನಮ್ಮ ಇಂಟರ್ನ್ಯಾಷನಲ್ ಕಬಡ್ಡಿ ಕೋರ್ಟ್ ಮತ್ತು ಶಟ್ಲ್ ಕೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಯ್ತಲ್ಲ, ಟೂರ್ನಮೆಂಟ್ ಆಯಿತು. ಮುಖ್ಯಮಂತ್ರಿಗಳ ಫ್ಲೆಕ್ಸ್ ಇಡೀ ಮಂಗಳೂರಿನಲ್ಲಿ ಹಾಕಿದ್ರಲ್ಲ. ಕಾರ್ಪೊರೇಷನ್ಗಳಿಗೆ ಯಾವಾಗ ತಾಕತ್ತಿಲ್ವಾ? ಈ ಜಿಲ್ಲಾಧಿಕಾರಿಗಳಿಗೆ ಯಾವಾಗ ತಾಕತ್ತಿಲ್ವಾ? ನಾನು ಕೇಳುವಂಥದ್ದು, ಕಾಂಗ್ರೆಸ್ನವರದು ಇದ್ದು BJP ಅವರದು ಬಿಡಿ ಅಂತ ನಾನು ಕೇಳಲ್ಲ. ನಾವು ಕಾನೂನಿಗೆ ಗೌರವ ಕೊಡುವವರು. ಆದರೆ ದೈವಸ್ಥಾನದ ಯಾವುದ್ಯಾವುದು ತೆಗಿತೀರಿ ಅಂತ ಹೇಳಿದ್ರೆ, ಅವರು ದೇವರುಗಳಿಗಿಂತ ಜಾಸ್ತಿ, ದೈವದಕ್ಕಿಂತ ಜಾಸ್ತಿ ಈ ಅಧಿಕಾರಿಗಳಿಗೆ, ಈ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖ್ಯನಾ? ಅಲ್ಲಲ್ಲಿ ದೇವಸ್ಥಾನದ ಕಾರ್ಯಕ್ರಮದ
ತೆಗೆಯುವಂಥ ರೀತಿಯ ಮಾಡ್ತೀರಿ. ಈಗ ನಿನ್ನೆ ಐವನ್ ಒಂದು ಫ್ಲೆಕ್ಸ್ ಹಾಕಿದರು. ಐವನ್ ಕಾರ್ಯಕ್ರಮ ಆದ ನಂತರ ತೆಗೆದು ತೆಗೆದಿದ್ದೇವೆ ಅಂತೇಳಿ ತೋರಿಸ್ಕೊಡ್ತಾರೆ. ನಾನು ಕೇಳುವಂಥದ್ದು, ಇದರಲ್ಲಿ ತಾರತಮ್ಯ ಮಾಡಬೇಡಿ. ನೀವು ದೇವಸ್ಥಾನದವರದ್ದು ಬಿಡುವುದಿಲ್ಲ, ಕಾಂಗ್ರೆಸ್ನವ್ರದ್ದು ಬಿಡಬೇಡಿ, BJP ಅವ್ರದ್ದು ಬಿಡಬೇಡಿ, ಹಿಂದೂಗಳದ್ದು ಬಿಡಬೇಡಿ, ಮುಸಲ್ಮಾನರದ್ದು ಬಿಡಬೇಡಿ, ಯಾರ್ದು ಬಿಡಬೇಡಿ, ಕ್ರೈಸ್ತರದ್ದು ಬಿಡಬೇಡಿ, ಎಲ್ಲರಿಗೂ ಒಂದೇ. ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಯಾಗ ಹಾಕಿದ್ರು ಕೂಡ ಕೆಲವು ಪತ್ರಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸನ್ನು ತೋರಿಸ್ಕೊಟ್ರು, ಬಂತದು, ಆದರೂ ತೆಗೆಯುವುದಿಲ್ಲ. ಹೆದರಿಕೆ. ಯಾಕಂತೇಳಿದರೆ ಈ ಅಧಿಕಾರಿಗಳಿಗೆಲ್ಲ ಎತ್ತಂಗಡಿ ಮಾಡ್ತಾರೋ ಅಂಥೇಳಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ತಳಮಟ್ಟದ ಅಧಿಕಾರಿಗಳ ತನಕ ಈ ಹೆದರಿಕೆ ಇರ್ಬೋದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕಾಂಗ್ರೆಸ್ನ ತಾಳಕ್ಕೆ ತಕ್ಕಂತೆ ಕುಣಿಯೋದಂತನ್ನು ಬಿಡಿ. ನಿಯಮಗಳಿದ್ದರೆ ಎಲ್ಲರಿಗೂ ತಾರತಮ್ಯ ಇದೆ, ಒಂದೇ ರೀತಿಯಲ್ಲಿ ಮಾಡಿ. ಅದರಲ್ಲಿ ಕೂಡ ಆಡಳಿತ ಅಂತೂ ಸಂಪೂರ್ಣ ವೈಫಲ್ಯ. ಮಹಾನಗರ ಪಾಲಿಕೆ ಕಮಿಷನರಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಮಾಡಿದೆ, ಹೇಳಿದೆ ಅವರಿಗೆ. ಒಂದು ಕಾಲದಲ್ಲಿ ನಮ್ಮ ಮಂಗಳೂರಿನ ಸ್ವಚ್ಛತೆ 5ನೇ ರ್ಯಾಂಕಿಂಗಲ್ಲಿತ್ತು. ಈಗ ಇಡೀ ಮಂಗಳೂರಿನಲ್ಲಿ ಅಲ್ಲಲ್ಲಿ ಡೆಬ್ರಿಸ್ಗಳು, ಅಲ್ಲಲ್ಲಿ ಕಸಗಳು, ಯಾರಿಗೂ ಸಾಮರ್ಥ್ಯ ಇಲ್ಲ ತೆಗೆಸುವಂಥದ್ದು. ಎಷ್ಟು ಸಲ ಬಾಯಿ ಪಡ್ಕೊಂಡು ಹೇಳಿದ್ರು ತೆಗೆಯುವಂಥ ಸಾಮರ್ಥ್ಯ ಇಲ್ಲ. ಇಡೀ ಮಂಗಳೂರಿನಲ್ಲಲ್ಲಿ ಕಸಗಳು, ಹೊರ ರಾಜ್ಯ ಹೊರ ದೇಶದಿಂದ ಬಂದಂಥವರು, ಅದು ಕೂಡ ಈಗ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರುವಂಥವ್ರು. ಇದನ್ನು ಕಂಡ್ರೆ ಏನು ಹೇಳ್ತಾರೆ ಹೇಳಿ? ಬಹಳ ದುಃಖ ಆಗತ್ತೆ. ಜಿಲ್ಲಾಧಿಕಾರಿಗಳು ಇದನ್ನು ಅವರಿಗೆ ಹೇಳುವಂಥದ್ದು. ಬೇರೆ ಎಲ್ಲ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ, ಇದು ಮಾಡಲಿಕ್ಕೆ ಬರಲ್ವಾ? ಸ್ವಚ್ಛತೆ ಮಾಡಲಿಕ್ಕೆ ನಾವಂತೂ ಕೇಳ್ಕೊಳ್ತಾ ಇದ್ದೇವೆ ನಿರಂತರವಾಗಿ. ಅದಾಯಿತು. ನಿನ್ನೆ ಕೂಡ ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರಿಲ್ಲದೆ ದಿವಸಕ್ಕೊಂದು 10-15 ಜನರು ನನಗೆ ಕರೆ ಮಾಡ್ತಾರೆ. ಕೊಡಲಿಕ್ಕಾಗದಂಥ ಯೋಗ್ಯತೆ ಇಲ್ಲದಂಥ ಈ ಆಡಳಿತ ಕಾಂಗ್ರೆಸ್ ಸರ್ಕಾರ, ಮತ್ತು ಇವ್ರು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದು ಪ್ರಶ್ನೆ. ಒಟ್ಟಾರಾಗಿ ವಾರಗಟ್ಟಲೆ ಕುಡಿಯುವ ನೀರಿಲ್ಲ, ವಾರಗಟ್ಟಲೆ ಕಸ ಕೊಂಡೋಗೋರಿಲ್ಲ, ರಸ್ತೆಯಲ್ಲಿ ಬಿದ್ದ ಕಸ ಕೊಂಡೋಗೋದಿಲ್ಲ, ದಾರಿಯಲ್ಲಿಯೂ ಮನೆ ಮನೆಗೆ ಬಂದು ಕಸ ಕೊಂಡೋಗುವಂಥ ವ್ಯಕ್ತಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದನ್ನು ನೋಡಲಿಕ್ಕೆ ಸಾಮರ್ಥ್ಯ ಇಲ್ಲದಂಥ ರೀತಿಯಲ್ಲಿದೆ. ನಾನು ನಿರಂತರವಾಗಿ ಅವರಿಗೆ ಸಭೆ ಮಾಡ್ತೇವೆ, ಅವರಿಗೆ ಹೇಳ್ತೇವೆ, ಆದರೆ ಅವರಿಗೆ ಯಾವುದೇ ಹೆದರಿಕೆ ಇಲ್ಲ. ಅದರ ಮಧ್ಯದಲ್ಲಿ ಜೈಲಿನ ಜಾಮರ ಬಗ್ಗೆ ಅಂತೂ ಕತೆ ಗೊತ್ತಿದೆ ನಿಮಗೆ. ಮೊನ್ನೆ ಪ್ರಶ್ನೆ ಹಾಕಿದ್ದೆ, ಖಾದರ್ ಅವರು ಹೇಳಿದ್ರು, ಈ ಪ್ರಶ್ನೆ ಎಷ್ಟು ಸಲ ಹಾಕ್ತೀರಿ ಮಾರ್ರೆ ಅಂತ ಕೇಳಿದ್ರು. ಮತ್ತು ಹೋಮ್ ಮಿನಿಸ್ಟರ್ ಕರೆದಿದ್ರು ನಾನು, ಇಲ್ಲ ಕಮ್ಮತ್ರ ನಾನು ಸರಿ ಮಾಡಿಕೊಡ್ತೀನಿ ಅಂತೇಳಿ. ಯಾವಾಗ ಮಾಡ್ತೀರಿ ಸರ್? ಈಗಾಗಲೇ 4 ಪ್ರತಿಭಟನೆಗಳಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನ ತಂದೆ, ಈಗಾಗಲೇ ಉಸ್ತುವಾರಿ ಸಚಿವರ ಗಮನ ತಂದೆ, ಈಗಾಗಲೇ ಗೃಹ ಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಅಧಿವೇಶನದಲ್ಲಿ ಮಾತಾಡಿದೆ, ಈಗಾಗಲೇ ನ್ಯಾಯಾಲಯದ ವಕೀಲರ ಸಂಘ ಹೈಕೋರ್ಟಿನಲ್ಲಿ ಅರ್ಜಿಯೂ ಹಾಕಾಯಿತು, ರಿಟ್ ಹಾಕಿ ಆಯಿತು. ಇನ್ನೂ ಯಾವುದಾದ್ರೂ ಒಬ್ಬರಾದರೂ ಬಂದು ಇದನ್ನು ಸರಿಪಡಿಸ್ಕೊಳ್ಳುವಂಥ ಸಾಮರ್ಥ್ಯ ಮಾಡಿದ್ರ? ಸರಿಯಪ್ಪ, ಯಾವಾಗ ಮಾಡ್ತೀರಿ? ಕೆಲವಾರು ಮಾಧ್ಯಮದ ಕಚೇರಿಗಳು ಕೂಡ ಇದೆ, ಅವರು ಕೂಡ ಹೇಳ್ಕೊಳ್ತಾರೆ, ಸರ್ ನೀವೊಂದು ಪ್ರತಿಭಟನೆ ಮಾಡಬೇಕು, ಇನ್ನೂ ಸಹ ಮಾಡ್ತಾ ಇಲ್ಲ ಅಂತೇಳಿ ಕೆಲವು ಮಾಧ್ಯಮದವರು ನನಗೆ ಫೋನ್ ಮಾಡಿದರು. ಮೊನ್ನೆ ನಾನು ಪ್ರಶ್ನೆ ಹಾಕಿದ ಕೂಡಲೇ ಈ ಪ್ರಶ್ನೆಗೆ ನಾನು ಉತ್ತರ ಬೇರೆ ಅಂತ ಹೇಳೋದಷ್ಟರಲ್ಲಿ ಆ ಪ್ರಶ್ನೆ ನನಗೆ ಕಾಲಿಂಗ್ ಅಟೆನ್ಷನಲ್ಲಿ ತಗೊಂಡಿಲ್ಲ. ಆವಾಗ ನಂತರ ಹೋಮ್ ಮಿನಿಸ್ಟರ್ನ ಕರೆದು ಮಾತಾಡಿದರು. ಕಮತ್ ನಾನು ಮಾಡ್ಕೊಡ್ತೀನಪ್ಪ, ಟೆನ್ಷನ್ ಮಾಡಬೇಡ ಅಂತ ಹೇಳಿದ್ರು. ಸರಿ, ಯಾವಾಗ ಮಾಡ್ಕೊಡ್ತೀರಿ ಅಂತ ಕೇಳಿದ್ರು. ಇಲ್ಲೆಲ್ಲ ಮಾಡ್ಕೊಡ್ತೀನಿ ಅಂತೇಳಿ. ಇನ್ನು ಏನು ಮಾಡ್ಬೇಕು ಹೇಳಿ? ನಮಗೆ ಜೈಲಿನೊಳಗಡೆ ಹೋಗಿ ಅದನ್ನು ತೆಗಿಲಿಕ್ಕೆ ಅಂತೂ ನಮ್ಗೆ ಬಿಡಲ್ಲ. ನೀವು ಮಾಡಲ್ಲ. ಈ ರೀತಿ ಆಡಳಿತ ಮಾಡಿದರೆ ಯಾವ ರೀತಿಯ ಪರಿಸ್ಥಿತಿ ಬರುತ್ತೆ? ನೀವು ಇನ್ನೊಂದು ನೋಡಿ, ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆ ಖಾತಾ ಅಂತೇಳಿ ಹೊಸ ಸಿಸ್ಟಮ್ ತಂದು ಹಾಕಿದೆ. ನಾನು 50 ಸಲ ಇದನ್ನು ಖಾತಾ ಈ ಸರ್ವರ್ಗಳು ವರ್ಕಿಂಗ್ ಕಂಡೀಷನಲ್ಲಿ ಸರಿ ಕಟ್ಟಿರಲ್ಲ, ಸರ್ವರ್ನ ಸಮಸ್ಯೆ ಮಹಾನಗರ ಪಾಲಿಕೆಯಲ್ಲಿ ಹೇಳಿದರೆ ಜಾಮರ್ ಸಮಸ್ಯೆ ಹೇಳ್ತಾರೆ. ಕೋರ್ಟಿನ ಜಾಮರ್ನಿಂದಾಗಿ ಸರ್ವರ್ ಆ್ಯಕ್ಟಿವೇಟ್ ಆಗಿ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ನೆಟ್ವರ್ಕ್ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ. ಇಲ್ಲಿ ಜನರು ತಿಂಗಳುಗಟ್ಟಲೆ ಕಾಯಬೇಕಾದಂಥ ಸಮಸ್ಯೆ. ಕೆಲವರು ಅಮೇರಿಕಾ ಬೇರೆ ಬೇರೆ ದೇಶದಿಂದ ಬಂದು ಈ ಖಾತಾ ಸಿಗದೆ ರಿಜಿಸ್ಟ್ರೇಷನ್ ಆಗದೆ ಒದ್ದಾಡ್ತಾ ಇದ್ದಾರೆ. ಮೊನ್ನೆ ಒಬ್ಬರು ನನಗೆ ಫೋನ್ ಮಾಡಿದ್ರು, ಸರ್ ನಾನು ದುಬೈಯಿಂದ ಬಂದಿದ್ದೀನಿ, ನನಗೆ ನಾಡ್ದು ಟಿಕೆಟ್ ಇದೆ, ಒಂದೇನಾದರೂ ಮಾಡಿ ಖಾತಾ ಮಾಡಿ, ನಾನು ಕಾರ್ಪೊರೇಷನ್ ಅಧಿಕಾರಿ ಕರೆಸಿ ಮಾಡಿಕೊಡಪ್ಪ ಅಂತ ಹೇಳಿ. ಆಯ್ತು ಸರ್ ಅಂತ ಎದ್ದು ಹೋದವನು, ಸರ್ ಮಾಡಲಿಕ್ಕಾಗಿಲ್ಲ ಅಂತ ಫೋನ್ ಮಾಡ್ತಾರೆ. ಅವ್ರು ದುಬೈಗೆ ಹೋದರು.
ನಾವು ಶಾಸಕರಾದವರು ಜನರಿಗೆ ಹೇಗೆ ಕೆಲಸ ಮಾಡಬೇಕು ಈ ರೀತಿ ಆದರೆ? ಇದರ ಬಗ್ಗೆ ಮಂತ್ರಿಗಳ ಗಮನಕ್ಕೆ ತಂದರೆ ಮಂತ್ರಿಗಳು ಗೊತ್ತಿದ್ದು ಕೂಡರಾಗಿ ಮಾಡ್ತಾರೆ. ಅದಾಯಿತು. ಇವತ್ತು ಕದ್ರಿ ಪಾರ್ಕಿನ ಹತ್ತಿರದ ಮುಖ್ಯ ರಸ್ತೆಯಲ್ಲಿ ಆ ರಸ್ತೆಯನ್ನು ನಾನು ಕೇಳುವಂಥದ್ದು, ಆ ರಸ್ತೆಗೆ ಪೇ ಪಾರ್ಕಿಂಗ್ ಮಾಡಿದ್ರಿ. ಆ ಪೇ ಪಾರ್ಕಿಂಗ್ ಮಾಡುವಂಥ ಉದ್ದೇಶ ನಿಮ್ಮದೇನು? ಕಾರ್ಪೊರೇಷನಿಗೋ ಅಥವಾ ಹಣ ಒತ್ತಾಗಬೇಕು ಅಂತೇಳಿ ನಿಮ್ಮ ಉದ್ದೇಶ ಇರ್ಬೋದು. ಯಾವುದಾದ್ರೂ ಆ ಇಲಾಖೆ ಅದನ್ನು ಕೆಲಸ ಮಾಡಿದ್ದಲ್ಲ, ಸ್ಮಾರ್ಟ್ ಸಿಟಿಯಿಂದ ಕೆಲಸ ಮಾಡಿದೆ. ನೀವು ಪೇ ಪಾರ್ಕಿಂಗ್ ಮಾಡಬೇಕು. ಹಲವಾರು ವರ್ಷಗಳಿಂದ ಅಲ್ಲಿ ಕದ್ರಿ ಪಾರ್ಕಿಗೆ ಹೋಗುವವರು, ಗೂಡಂಗಡಿ ಅಂತೂ ಅಲ್ಲಿ ಕೆಲಸ ಮಾಡುವವರಿಗೆ ಆ ಗೂಡಂಗಡಿಗಳು ಪಾನಿಪುರಿ ಅಂಗಡಿಗಳನ್ನು ತೆಗೆದು ಬಿಸಾಡಿದ್ರಿ. ನಾನು ಅದನ್ನು ಕೆಲಸ ಮಾಡುವಾಗ ನನ್ನ ಅವಧಿಯಲ್ಲಿ ಕೆಲಸ ಆದರೂ ಕೂಡ ಅವರು ತೆಗಿಲಿಕ್ಕೆ ಬಿಡಲಿಲ್ಲ ನಾನು. ಯಾಕಂದರೆ ಅವರು ಅಥವಾ ಒಂದು 10-15 ಅಂಗಡಿ, ನಾನು ಶಾಸಕನಾಗೋ ಮುಂಚೆ ಅಲ್ಲ, ಯೋಗೀಶ್ ಭಟ್ರು ಶಾಸಕನಾಗೋ ಮುಂಚೆಯಿಂದ ಅಂಗಡಿ ಮಾಡ್ಕೊಂಡಿದ್ದವರು ಇದ್ದಾರೆ ಪಾಪ ಅಲ್ಲಿ. ಅದರಲ್ಲಿ ಕೆಲವರಿಗೆ ಟ್ರೇಡ್ ಲೈಸೆನ್ಸು ಕೊಟ್ಟಿದ್ದಾರೆ. ಅವಾಗ ಒಂದು 10-15 ಅಂಗಡಿಗಳಿಗೆ ಟ್ರೇಡ್ ಲೈಸೆನ್ಸ್ ಇದೆ. ಟ್ರೇಡ್ ಲೈಸೆನ್ಸ್ ಇದ್ದ ಅಂಗಡಿಗಳಿಗೆ ತೆಗೆದು ಬಿಸಾಡಿದೆ. ನಾನು ಅವರಿಗೆ ಹೇಳಿದೆ, ಕಮಿಷನರ್ ಹತ್ರ ಹೇಳಿದೆ, ಡಿ ಸಿ ಹತ್ರ ಹೇಳಿದೆ, ಈ ಹಿಂದೆ ನಾನು ಆ ಎಲ್ಲ ಅಂಗಡಿಗಳು ಓಪನ್ ಆಗೋ ಮುಂಚೆ, ನಮ್ಮ ಸರ್ಕಾರ ಆಗೋಕ್ಕೂ ಮುಂಚೆ ಅವರಿಗೆಲ್ಲರಿಗೂ ಒಂದು ಸಪ್ರೇಟಾಗಿ ಅಲ್ಲಿ ಒಂದು ಸೈಡ್ನಲ್ಲಿ ಒಂದು ಸಣ್ಣದಾದ ಒಂದು ಹಟ್ಟು ಥರ ಮಾಡಿ ಅವರಿಗೆ ಒಂದೇ ಲೆಕ್ಕ ಮಾಡಿ ಅವರಿಗೊಂದು ಸಣ್ಣದಾದ ರೆಂಟ್ ಫಿಕ್ಸ್ ಮಾಡಿಕೊಡ್ಬೇಕು ಅಂತೇಳಿ ಮಾತುಕತೆ ಮಾಡಿದ್ದೆ. ಅವರು ಒಪ್ಪಿಕೊಂಡಿದ್ದರು, ಮಿನಿಮಮ್ ಹಾಕ್ಕೊಡಿ ಸರ್, ಇಷ್ಟು ವರ್ಷದಿಂದಿದೆ. ನಿನ್ನೆ ಮೊನ್ನೆ ಸೇರಿಕೊಂಡವರಿಲ್ಲ, ಅನ್ನೊಂದು 15-20 ಜನ ಹಲವಾರು ವರ್ಷದಿಂದಿದ್ದವರಿಗೆ ಅವರಿಗೆ ಸಣ್ಣದಾದ ಒಂದು ಗೂಡಂಗಡಿ ಥರ ಒಂದು ಒಳ್ಳೆಯದು ಕಾಣುವ ಹಾಗೆ ಅದಕ್ಕೊಂದು ಸಣ್ಣದಾದ ಒಂದು ರೆಂಟ್ ಅವರಿಗೆ. ಈ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ಓಪನ್ ಆಗಿದೆ, ಅದರಲ್ಲಿ ಅಲ್ಲಿರುವಂಥ ಐಟಮ್ಗಳನ್ನು ಹಾಕಬಾರ್ದು. ಒಂದು ಒಪ್ಪಂದ. ಪಾನಿಪೂರಿ, ಬೇಲ್ಪೂರಿ, ಚರ್ಮುರಿ ಅದು ಯಾರಾದರೂ ಬರಬೇಕಾದ್ರೆ ಇಲ್ಲೇ ಬರಬೇಕು, ಕಬ್ಬಿನ ಹಾಲು ಇಲ್ಲೇ ಬರಬೇಕು. ಅದು ಬಿಟ್ಟು ಬೇರೆ ಎಲ್ಲ ಅಂಗಡಿಗಳಲ್ಲಿ ಬೇರೆ ಎಲ್ಲ ಉತ್ಪನ್ನಗಳು, ದೋಸೆ, ಇಡ್ಲಿ ಅಥವಾ ಮೀನು, ಈ ರೀತಿ ಬೇರೆ ಅಂಗಡಿಗಳಲ್ಲಿ ನಾವು ಮಾಡಿದಂಥ ಅಂಗಡಿಗಳು ಈ ಪ್ಲ್ಯಾನನ್ನು ಕೊಟ್ಟಿದ್ದೆ. ಆಯಿತು, ಅದೇ ರೀತಿ ಇಂಪ್ಲಿಮೆಂಟ್ ಮಾಡುವ ಅಂತ ಹೇಳೋದು. ಆಯಿತು, 1-2 ತಿಂಗಳಲ್ಲಿ ಸರ್ಕಾರ ಬದಲಾಯಿತು. ಹಪ್ಪ ಎಮ್ಮ ಇಲ್ಲದ ಹಾಗೆ ಆಗಿದೆ. ಅವರನ್ನು ಒದ್ದು ಹೊರಗಡೆ ಓಡಿಸಿದರು. ಒದ್ದು ಹೊರಗಡೆ ಓಡಿಸಿದ ನಂತರ ಪುಣ್ಯಾತ್ಮರು ಐವನ್ ಡಿಸೋದರಿಗೆ ಹೇಳಿದ್ರಂತೆ ಮುಂಚಿನ ದಿವಸ ಬಂದು, ನಾನು ಬರ್ತೇನೆ, ನನ್ನ ಸರ್ಕಾರ ಇದೆ, ನಿಮ್ಮನ್ನು ಒದ್ದು ಹೊರಲಿಕ್ಕೆ ಬಿಡಲ್ಲ, ನಮ್ಮ ಸರ್ಕಾರ ಇರುವಾಗ ಒಬ್ಬರಿಗೂ ನಾನು ತೆಗಿಲಿಕ್ಕೆ ಬಿಡಲಿಲ್ಲ. ಹಾಗಂತ ಮಂಗಳೂರು ಸುಂದರ ಆಗಬೇಕು ನನಗೆ ಸಹ ಕಲ್ಪನೆ ಇದೆ. ಯಾರ ಹೊಟ್ಟೆಗೆ ಹೊಡೆದು ಮಂಗಳೂರು ಸುಂದರ ಮಾಡಿ ಏನು ಪ್ರಯೋಜನ ಇದೆ ಹೇಳಿ? ಯಾರಿಗೆ ಅನ್ಯಾಯ ಮಾಡಿ ಮಂಗಳೂರು ಸುಂದರ ಮಾಡಿ ಏನು ಪ್ರಯೋಜನ ಇದೆ? ಅದಕ್ಕೊಂದು ರೂಪುರೇಖೆಯನ್ನು ಹಾಕಬೇಕು. ಅದಕ್ಕಾಗಿ ರೂಪುರೇಖೆಯನ್ನು ಹಾಕಿಕೊಟ್ಟಿದ್ದೆ. ಈ ಜಿಲ್ಲಾಧಿಕಾರಿಗೆ ಮುಲ್ಲೆಮುಗುಲನರಿಗೆ ಹೇಳಿದ್ದೆ ನಾನು, ಸರ್ ಈ ರೀತಿ ಮಾಡುವ. ಆಯ್ತು ಸರ್, ಒಪ್ಕೊಂಡಿದ್ದರು ಅವರು. ವಯಕಾದಕ್ಕೆ ಹೋಗೋದು, ತೆಗೆದು ಹೊರದು ಬಿಸಾಡಿದ್ರು ಪಾಪ. ಅವರಿಗೆ ಹೊಟ್ಟೆಗೆ ಗತಿ ಇಲ್ಲದಾಗೆ ಆಯಿತು. ಈಗ ಪೇ ಪಾರ್ಕಿಂಗ್ ಮಾಡಿದ್ದೀರಿ. ಪೇ ಪಾರ್ಕಿಂಗ್ ಮಾಡ್ಕೊಂಡು ನೀವನಿಗೆ ನಾನು ಅದನ್ನು ಮುಂದೆ ಒಂದು ದಿವಸದಲ್ಲಿ ಈಗ ಪ್ರತಿಭಟನೆ ಎತ್ಕೊಳ್ತೇನೆ. ನಾನೀಗ ನಿಮಗೆ ಅಂಥ ಪೇ ಪಾರ್ಕಿಂಗ್ ಮಾಡಿಕೊಂಡು ಬರಲಿ ಅಪ್ಪ, ಜನರು ಸ್ವಲ್ಪ ನಿಂತ್ಕೊಳ್ಳಿ. 1 ಗಂಟೆ ಮೇಲೆ ಮಾಡಿದರೆ ರೂಪಾಯಿಗಳು ಜಾಸ್ತಿ ಮಾಡುವ ಹಾಗೆ ಇದು ಮಾಲ. ಆದರೆ ನೀವು ಈ ರೀತಿಯ ನಿಯಮಗಳನ್ನು ಮಾಡ್ತಾ ಜನರಿಗೆ ಹೊರೆ ಮಾಡ್ತಾ ಇದ್ದೀರಲ್ಲ. ನಾನು ಕೇಳುವಂಥದ್ದು, ಈ ರೀತಿಯ ಆಡಳಿತ ಕೊಟ್ಟರೆ ದಪ್ಪ ಚರ್ಮದ ಸರ್ಕಾರ ಅಂತ ಹೇಳಿದರೆ ತಪ್ಪಾಗತ್ತಾ? ನೀವು ಕಳೆದ 1-2.5 ವರ್ಷಗಳಲ್ಲಿ, ನಾನು ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದೆ, ನಾನು ₹1 ಅನುದಾನ ಕೊಟ್ಟಿಲ್ಲ. ಭೈರತಿ ಸುರೇಶ್ ಅವರು ಮಂತ್ರಿಯವರು ನನಗೆ ಮತ್ತು ಭರತ್ ಶೆಟ್ಟರಿಗೆ ಏನೂ ಮಾಹಿತಿ ಇಲ್ಲ, ನಾವು ಹೆಬ್ಬೆಟ್ಟು ಅಂತ ಎನಿಸ್ಕೊಂಡಿದ್ದಾರೆ ಅವರು. ಕಾನೂನನ್ನು ತಿಳ್ಕೊಂಡು ಬಂದಿದಂಥ ಎಲ್ಲರಿಗಿಂತ ಕಾನೂನು ಜಾಸ್ತಿ ತಿಳ್ಕೊಂಡು ನಾನು ಮಾತಾಡ್ತೇನೆ. ಪ್ರಶ್ನೆ ಹಾಕಿದ್ವಿ, ಪ್ರತಿ ವರ್ಷ ಎಷ್ಟೆಷ್ಟು ಅನುದಾನಗಳು ಕೊಟ್ಟಿದ್ದೀರಿ? SFCಯಲ್ಲಿ ಇಷ್ಟು ಕೊಟ್ಟಿದ್ದೇನೆ. ಅದಕ್ಕೆ ಎದ್ದು ಹೇಳಿದೆ, SFCಯಲ್ಲಿ ಡ್ರೈನೇಜ್ ಕಾಮಗಾರಿಗಳಿಗೆ ಮಾತ್ರ, SFCಗಳಲ್ಲಿ ಕುಡಿಯುವ ನೀರಿಗೆ ಮಾತ್ರ, SFCಗಳಲ್ಲಿ ವೆಟ್ವೆಲ್ ಮೇಂಟೆನೆನ್ಸ್ಗೆ ಬರ್ತದೆ, ಕಸ ನಿರ್ವಹಣೆಗೆ ಪಚ್ಚನಾಡಿಗೆ ಬರುತ್ತೆ, ಅಥವಾ ಸ್ವಚ್ಛ ಭಾರತ್ ಮಿಷನ್ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪಚ್ಚನಾಡಿಗೆ ಕೊಡ್ತೀವಿ, ಅದಕ್ಕೆ ವಾಹನಕ್ಕೆ ಕೊಡ್ತೀವಿ. ಅಥವಾ ಅಮೃತ ಯೋಜನೆಯಲ್ಲಿ, ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಮತ್ತು ಪಾರ್ಕ್ಗಳ ಅಭಿವೃದ್ಧಿ ಮಾಡ್ಬೋದು. ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಎಲ್ಲಿ ಹಣ ಕೊಟ್ಟಿದ್ದೀರಿ 2 ವರ್ಷದಿಂದ? ನಮ್ಮ ಸರ್ಕಾರ ಇರುವಾಗ ರಸ್ತೆ ಮತ್ತು ಚರಂಡಿಗೆ ಪ್ರತಿ ವರ್ಷ 25 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಸ್ಟೇಟ್ ಗೌರ್ಮೆಂಟ್ನಿಂದ, ಒಂದು 20 ಕೋಟಿ ರೂಪಾಯಿ, 25 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ 15th ಫೈನಾನ್ಸ್ ಕೊಡ್ತಿದ್ರು. ಅದನ್ನು ಹೇಳಿದೆ ನಾನು, ಕೊಟ್ಟಿದ್ದೀರಿ ಸ್ವಾಮಿ. ಫಸ್ಟಿಗೆ ಕೊಟ್ಟಿದ್ದೇನೆ ಅಂತ ತುಂಬ ವಾದ ಮಾಡಿದೆ. ಮತ್ತೆ ಹೇಳಿದೆ, ಸರ್ಕಾರ ವೇದಸ್ಕ ಮತ್ತು ಹೇಳೋದು ಸರಿ ಇದೆ, ಅದಕ್ಕೆ ಪರ್ಟಿಕ್ಯುಲರ್ ಇದೇ ಕಾಮಗಾರಿಗಾಗಿ ಮಾಡಬೇಕು ಅಂತ ಹೇಳುವಂಥ ರೀತಿಯ ಮಾತನ್ನು ಆಡಿದರು ಅವರು. ನಾವು ಜನರು ಬಂದವರಿಗೆ ಏನು ಹೇಳಬೇಕು ಹೇಳಿ? ನಾವು ಜನರು ಬಂದವರ ಹತ್ರ ಎಷ್ಟು ಅವರನ್ನು ಸಮಾಧಾನ ಮಾಡೋದು? ಒಂದು ಅನುದಾನವನ್ನು ಕೊಟ್ಟಿದ್ದಾರೆ, ಇನ್ನೂ ಸಹ ಟೆಂಡರ್ ಪ್ರಕ್ರಿಯೆ ಮುಗಿದುಕೊಳ್ಳೋದು. 2.5 ವರ್ಷದಿಂದ ಟೆಂಡರ್ ಆಗಿದೆ.